ಬೀಚ್ ರೋಡ್ ಸಮೀಪದ ತಲಪಾಡಿ ಸರ್ವಿಸ್ ರಸ್ತೆಯ ಬಳಿಯ ನೇತ್ರಾವತಿ ನದಿಯಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬರ ಮೃತದೇಹ ಪತ್ತೆಯಾಗಿದೆ. ಮೃತರಿಗೆ ಸುಮಾರು 35 ವರ್ಷ ವಯಸ್ಸಾಗಿರಬಹುದು ಅಂತ ಅಂದಾಜು ಮಾಡಲಾಗಿದೆ. ತಲಪಾಡಿಯ ಸರ್ವಿಸ್ ರಸ್ತೆಯ ಖಾಸಗಿ ಜಾಗವೊಂದರಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ಬ್ಲಾಕ್ ಕಾರ್ಖಾನೆ ಬಳಿಯ ನದಿ ನೀರಿನಲ್ಲಿ ಮೃತದೇಹ ಪತ್ತೆಯಾಗಿದೆ. ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರು ಈ ಬಗ್ಗೆ ಸ್ಥಳೀಯರಿಗೆ ಮಾಹಿತಿ ನೀಡಿದ್ದಾರೆ. ಬಂಟ್ವಾಳ ಪೊಲೀಸರು ಘಟನಾ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳೀಯ ಈಜುಗಾರರಾದಂತಹ ಉಸ್ಮಾನ್ ಶಾಂತಿ ಅಂಗಡಿ ಹಾಗೂ ಹಮೀದ್ ಮೇಸ್ತ್ರಿ ಅವರ ತಂಡ ಮೃತದೇಹವನ್ನ ಮೇಲಕ್ಕೆತ್ತುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಹೆಚ್ಚಿನ ಮಾಹಿತಿ ಈ ಬಗ್ಗೆ ಪೊಲೀಸರಿಂದ ತಿಳಿದು ಬರಬೇಕಾಗಿದೆ.